ಹಿಜಾಬ್ ವಿವಾದ ಅನ್ನೋದು ಶಿಕ್ಷಣ ವ್ಯವಸ್ಥೆಗೆ ಕೊಳ್ಳಿ ಇಡುವಂತಹ ಬೆಳವಣಿಗೆ. 6 ಜನ ವಿದ್ಯಾರ್ಥಿನಿಯರು ಬಲಿಪಶುಗಳಾಗಿದ್ದಾರೆ. ದೇಶದ್ರೋಹಿ ಸಂಘಟನೆಗಳು ವಿದ್ಯಾರ್ಥಿಗಳ ಶಿಕ್ಷಣವನ್ನ ಕಸಿದಿದೆ. ಕ್ಷುಲ್ಲಕ ಕಾರಣಕ್ಕೆ ಇಡೀ ರಾಜ್ಯದಲ್ಲಿ ಗೊಂದಲ ಸೃಷ್ಟಿಯಾಯಿತು. ಉಡುಪಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪಾಧ್ಯಕ್ಷ ಯಶ್ಪಾಲ್ ಸುವರ್ಣ ತೀರ್ಪು ಬರೋದಕ್ಕೂ ಮುನ್ನ ಇದೇ ಮಾತನ್ನ ಹೇಳಿದ್ರು. ಅದೇ ತೀರ್ಪು ಇದೀಗ ಬಂದಿದೆ. ಬಹುಶಃ ಕಾಲೇಜಿನ ಪರವಾಗಿ ತೀರ್ಪು ಬಂದಿದೆ. ಎಲ್ಲರೂ ನಮ್ಮ ಸಂವಿಧಾನಬದ್ಧ ಕಾನೂನನ್ನು ಗೌರವಿಸಬೇಕು. ಧಾರ್ಮಿಕ ಆಚರಣೆಗಳು ಶಿಕ್ಷಣಕ್ಕಿಂತ ಮುಖ್ಯ ಅಲ್ಲ. ದೇಶದ ಅಭಿವೃದ್ಧಿ ಚಿಂತನೆಯಲ್ಲಿ ಶಿಕ್ಷಣ ಅತಿ ಮುಖ್ಯ. ಧಾರ್ಮಿಕ ಆಚರಣೆ ಶಿಕ್ಷಣ ಸಂಸ್ಥೆಗಳಲ್ಲಿ ಸೀಮಿತ ಅವಕಾಶ ಇರಬೇಕು. ನಮಗೆ ಸುಪ್ರೀಂ ಕೋರ್ಟ್ ಮೆಟ್ಟಲಿರುವ ಎಲ್ಲ ಅವಕಾಶಗಳಿದ್ರೂ ಸದ್ಯಕ್ಕೆ ಈ ಒಂದು ತೀರ್ಪಿನಿಂದ ಬಹಳಷ್ಟು ಸಂತೋಷ ಆಗಿದೆ ಅನ್ನುವ ಮಾತನ್ನು ಯಶ್ಪಾಲ್ ಸುವರ್ಣ ಅವರು ಹೇಳಿದ್ದಾರೆ. ಎಲ್ಲರ ಹೋರಾಟ ಇದ್ದದ್ದು ಕಾನೂನಾತ್ಮಕವಾಗಿ ಸಂವಿಧಾನಬದ್ಧವಾಗಿ. ಅದಿಷ್ಟಲ್ಲಿ ಕಾನೂನನ್ನು ನಾವೆಲ್ಲರೂ ಗೌರವಿಸ್ತೇವೆ. ಅದಿಷ್ಟಲ್ಲಿ ಇವತ್ತು ಕಾನೂನಿನ ಮಹತ್ವವನ್ನು ಅರಿತುಕೊಂಡು ಶಿಕ್ಷಣದ ಮಹತ್ವ ಅರಿತುಕೊಂಡು ನಮ್ಮ ಪರವಾಗಿ ತೀರ್ಪುವರು ಎಲ್ಲ ನಿರೀಕ್ಷೆಗಳಿದೆ. ಅದಿಷ್ಟಲ್ಲಿ ಎಲ್ಲರೂ ಅದರಲ್ಲಿ ಅವರು ಇವರು ಅಂತಲ್ಲ, ಎಲ್ಲರೂ ಕೂಡ ಕಾನೂನನ್ನು ಗೌರವಿಸಬೇಕು. ಇಲ್ಲದಿದ್ದಲ್ಲಿ ಸರ್ಕಾರ ಅದರ ಮಟ್ಟದಲ್ಲೇ ಕಾನೂನು ಕ್ರಮ ಕೈಗೊಳ್ತದೆ. ಇದರಿಂದಾಗಿ ಮುಂದಿನ ಅಕಾಡೆಮಿಕ್ ಇಯರಲ್ಲಿ ಎಲ್ಲರಿಗೆ ವಿದ್ಯಾರ್ಥಿಗಳಿಗೆ